ಸುದ್ದಿ ನ್ಯೂಸ್ ನೆಲ್ಯಾಡಿಯಲ್ಲಿ ನಾವೊಂದು ವರದಿಗೆಂದು ಬಂದಾಗ ಅಲ್ಲೊಬ್ರು ವಿಶೇಷವಾಗಿ ಕಂಡ್ರು ನಮಗೆ. ಅಲ್ಲಿ ಒಂದು ಆಟೋವನ್ನು ಒಬ್ರು ಓಡಿಸ್ತಾ ಇದ್ರು. ಆಟೋದ ಒಳಗಡೆ ಒಂದು ಗೋಣಿ, ಒಂದು ಹಿಂಡಿಯ ಒಂದು ತೊಟ್ಟೆ ಇತ್ತು. ಇದೆರಡನ್ನ ನೋಡಿದ್ವಿ. ಆಟೋ ಓಡಿಸ್ತಾ ಇರೋರು ಒಬ್ರು ಮಹಿಳೆ ಅಂತ ಗೊತ್ತಾಯ್ತು. ಅವರನ್ನ ಫಾಲೋ ಮಾಡ್ಕೊಂಡು ಬಂದ್ವಿ. ಫಾಲೋ ಮಾಡ್ಕೊಂಡು ಬಂದು ಅವ್ರ ಹತ್ರ ಮಾತಾಡಿಸ್ಬೇಕು ಅಂತ ಅನಿಸ್ತು. ಯಾಕೆ ಅಂತಂದ್ರೆ ಒಬ್ರು ಶ್ರಮಜೀವಿ, ಕಷ್ಟ ಅಂತ ಸುಮ್ಮನೆ ಕೂರ್ಲಿಲ್ಲ, ಬದಲಾಗಿ ಆಟೋವನ್ನ ಓಡಿಸ್ತಾ ಇದ್ದಾರೆ ಅಂತ ಅನಿಸ್ತು. ಅದಕ್ಕೋಸ್ಕರ ಅವರ ಒಂದು ಸಂದರ್ಶನವನ್ನ ಮಾಡುವ ಅನ್ನುವಂಥ ದೃಷ್ಟಿಕೋನದಿಂದ ಅವ್ರ ಹತ್ರ ಬಂದ್ವಿ. ಅವ್ರ ಹತ್ರನೇ ಮಾತಾಡ್ಸೋಣ. ಮೇಡಮ್ ನಮಸ್ತೆ. ಬನ್ನಿ, ನಿಮ್ಮ ಹೆಸರೇನು? ನನ್ನ ಹೆಸರು ಪ್ರೇಮ. ಓಕೆ, ಪ್ರೇಮ ಅವರು ಆಟೋ ಓಡಿಸ್ತಾ ಇದ್ದೀರಿ. ಯಾತಕ್ಕಾಗಿ ಈ ಒಂದು ಆಟೋ ಓಡಿಸುವಂತಹ ಒಂದು ಪ್ರೇಮ? ನನಗೆ ಇಷ್ಟ ಆಯಿತು. ಸಣ್ಣದಿರಲ್ಲ ಇಷ್ಟ, ಡ್ರೈವಿಂಗ್ ಮಾಡಬೇಕು, ಏನಾದರೂ ವರ್ಕ್ ಮಾಡಬೇಕು, ಸೋಷಲ್ ವರ್ಕ್ ಆದರೆ ತುಂಬ ಇಷ್ಟ. ಅದಕ್ಕೆ ಅಮ್ಮ ಬಿಡಲಿಲ್ಲಲ್ಲ, ಅಣ್ಣ ಕೂಡ ಬಿಡಲಿಲ್ಲ, ಅಪ್ಪ ಇಲ್ಲ, ಅಪ್ಪ ತೀರ್ಕೊಂಡ್ರು. ಅಮ್ಮ ಹೇಳೋದು ಮದುವೆ ಆದಮೇಲೆ ಎಲ್ಲ ಮಾಡು, ಏನು ಬೇಕಾದರೆ, ಈಗ ಬೇಡ, ಯಾವುದು ಬೇಡ, ನಾವು ನಿಮಗೆ ಮದುವೆ ಆದಮೇಲೆ ಮಾಡು ಅಂತ ಹೇಳಿದರು. ಅದಕ್ಕೆ ನನಗೆ ಮತ್ತೆ ನೆಲ್ಯಾಡಿಗೆ ಬಂದ ಮೇಲೆ ಮದುವೆ ಆಯಿತು. ಮದುವೆಗೆ 2 ಮಕ್ಕಳಾದಮೇಲೆ ನನಗೊಂದು ಇಂಟ್ರೆಸ್ಟ್ ಆಯಿತು. ಏನಾದರೂ ಮಾಡೋ, ದುಡಿಬೇಕು. ಗಂಡನಿಗೆ ಏನು ಇದಿಲ್ಲಲ್ಲ, ಏನಾದರೂ ಇನ್ಕಮ್ ಇಲ್ಲ. ಯಾಕೆ ಇನ್ಕಮ್ ಇಲ್ಲ? ಅವ್ರು ಕೆಲಸಕ್ಕೆ ಹೋಗೋದಿಲ್ಲ, ಕಡಿಮೆ ಹೋಗೋದು. ಮನೆ ತೋಟ ಎಲ್ಲ ಡಿವೈಡ್ ಆದಮೇಲೆ ಮನೆಯಲ್ಲಿರೋದು. ತೋಟ ಉಂಟು, ಆದರೆ ಸ್ವಲ್ಪ ಕಡಿಮೆ, ನೀರೆಲ್ಲ. ಅದಕ್ಕೆ ನಾನು ನನಗೆ ತುಂಬ ಕಷ್ಟ ಆಯಿತು. ಧರ್ಮಸ್ಥಳ ಸಂಘದಿಂದ ಸ್ವಲ್ಪ ಲೋನ್ ತಗೊಂಡು ನಂದು ಇದಿತ್ತು ತಾಳಿ ಸರ, ಅದನ್ನೇ ಮಾರಿ ತಾಳಿ ಸರವನ್ನು ಮಾರಿ? ಹೌದು, ತಾಳಿ ಸರವನ್ನು ಮಾರಿ ಆಟೋ ತಗೊಂಡು. ಎಷ್ಟು ವರ್ಷ ಆಯಿತು? 3 ವರ್ಷ ಆಯಿತು. ಅಲ್ಲ, ತಾಳಿ ಸರವನ್ನ ಮಾರಿ ಆಟೋ ತಗೊಂಡು ಅಂತಂದ್ರೆ ಯಾವುದೊಂದು ಹೋರಾಟ ಅಂತ ಹೇಳ್ಬೋದು ಇದನ್ನ. ಯಾಕೆಂತಂದ್ರೆ ದುಡಿಬೇಕು, ಸಂಸಾರ ಸಾಗಿಸಬೇಕು ಅಂತ. ಹೇಗೆ ಸಾಗ್ತಾ ಇದೆ ಸಂಸಾರ? ಇದು ಖುಷಿ. ಈಗ ಅದು ಒಂದು ಗಾಡಿ ಹೋಯ್ತು, ಅದು ಇದು ರಿಪೇರಿಗೆ ಬರುವಾಗ ತುಂಬ ಕಷ್ಟ ಆಯಿತು. ಅದಕ್ಕೆ ನಾನು ಶೋರೂಮಲ್ಲಿ ಕೊಟ್ಟೆ. ಮತ್ತೆ ಅವ್ರು ನನಗೆ ಹೇಳಿದರು, ನಮ್ಮ ಒಬ್ರು ಅಣ್ಣ ಇದ್ದಾರೆ, ಅವ್ರು ಹೇಳಿದರು, ನಾನು ಬೇಡ ಅಂತೇಳಿ ವಾಪಸ್ ಬಂದೆ ಮನೆಗೆ. ಅಣ್ಣ ಹೇಳಿದರು, ಬೇಡ, ನೀನು ರಿಕ್ಷಾ ತಗೋ, ಏನಾದರೂ ಆಗಲಿ, ನೀನು ಬಾ ಅಂತೇಳಿ ಇದು ಮಾಡಿ ಅಣ್ಣ. ಅವರು ಆಯ್ತು ಅಂತ ಹೇಳಿದೆ. ಹೋಗುವಾಗ ಅಣ್ಣ ರೆಡಿ ಮಾಡಿಟ್ರು ಗಾಡಿ, ಮತ್ತೆ ಅವತ್ತೇ ತಂದು ಕೊಟ್ಟರು ಆರ್ಲ ತನಕ. ಮತ್ತು ನಾನು ಅದನ್ನು ಇಟ್ಕೊಂಡು ಮನೆಗೆ ಬಂದು ಆಮೇಲೆ ಮರುದಿವಸ ಬ್ಯಾಂಕಿಗೆ ಹೋದದ್ದು. ಅಷ್ಟರವರೆಗೆ ಆವತ್ತು ಹೇಳಿದರು, ನೀನು ದುಡಿಬೇಡ ಅಂತ. ನಾನು ದುಡಿದೆ, ಅದೇನಾಗಲಿಲ್ಲ. ದುಡಿಬಾರ್ದಲ್ಲ ಫಸ್ಟಿಗೆ, ಆಟೋ ಓಡಿಸಬಾರ್ದು ಫಸ್ಟ್ ತಗೊಂಡ್ಮೇಲೆ. ಅದೆಲ್ಲ ಬ್ಯಾಂಕಿನವ್ರಿಗೆ ರಿಸ್ಕ್ ಇದೆ ಅಲ್ವಾ, ಬೇಡ ಅಲ್ವಾ, ಬೈತಾರಲ್ವಾ, ಏನಾದರೂ ಹೆಚ್ಚು ಕಮ್ಮಿ ಆದರೆ ಅಂತ. ಮತ್ತು ನಾನು ಓಡಿಸಿ ಈಗ ಕೂಡ ಏನಾಗಲಿಲ್ಲ, ಒಳ್ಳೆಯದುಂಟು ಗಾಡಿ. ಈಗ ನೀವು ಎಲ್ಲಿಂದ ಎಲ್ಲಿಗೆ ಆಟೋ ಓಡಿಸಿದ್ರಿ? ಈಗ ಲೋಕಲೆಲ್ಲ ಹೋಗ್ತೇನೆ, ಮಂಗಳೂರಿಗೆ ಹೋಗ್ತೇನೆ, ಧರ್ಮಸ್ಥಳ, ಮಂಗಳೂರು, ಉಜಿರೆ, ಪುತ್ತೂರು ಎಲ್ಲ ಹೋಗ್ತೇನೆ. ನೀವೀಗ ನಿಮ್ಮ ಸ್ಟ್ಯಾಂಡ್ ಯಾವುದು? ನೆಲ್ಯಾಡಿ. ಹೌದು. ನೆಲ್ಯಾಡಿಯಲ್ಲಿ ಬೇರೆ ಆಟೋದವರು ಹೇಗೆ ನೀವು ಸಪೋರ್ಟ್ ಮಾಡ್ತಾರೆ? ಖುಷಿ ಎಲ್ಲರಿಗೂ. ಪಾಪ ಅಂತೇಳಿ ಖುಷಿ ಅಲ್ವಾ, ಎಲ್ಲರೂ ಹೇಳ್ತಾರೆ, ಅವಳು ಒಳ್ಳೆಯವಳು, ಪಾಪ, ಖುಷಿ ಉಂಟ ಅಂತ. ಅವಳಿಗೆ ಕಷ್ಟ ಉಂಟಲ್ವಾ ಹೇಳಿ ಖುಷಿ. ಎಲ್ಲ ಕಷ್ಟ ಎಂತ? ಕಷ್ಟ ಅಂದರೆ ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಅಷ್ಟೇ, ಕಷ್ಟ ಅಂತಿಲ್ಲ. ಮನೇಲಿ ತಿನ್ನಲಿಕ್ಕೆಲ್ಲ ಕಷ್ಟ ಅಲ್ವಾ, ಯಾಕಂದರೆ ಗಂಡಸರು ದುಡಿ ತಂದ್ರಲ್ವಾ ನಾವು ತಿನ್ನೋದು. ಮತ್ತು ನಮಗೇನು ಹೊರಗಡೆ ಹೋಗ್ಲಿಕ್ಕೆ ಆಗೋದಿಲ್ಲ. ಮಕ್ಕಳನ್ನು ಬಿಟ್ಟು ನಾನು ಹೀಗೆ ಮಾಡೋದು ಕೆಲಸ. ಮಕ್ಕಳು ಏನು ಮಾಡ್ತಿದ್ದಾರೆ? ಎಷ್ಟು ದೊಡ್ಡವರು? ಅಮೃತ 6ನೇ ಕ್ಲಾಸು, ಮಗ 2ನೇ ಕ್ಲಾಸ್, ಧನಂಜಯ. ಮಕ್ಕಳ ಮೇಲೆ ಏನು ಕನಸು ಕಟ್ಕೊಂಡಿದ್ದೀರಿ ಮೇಡಮ್? ಮಕ್ಕಳಿಗೆ ಮಗಳನ್ನು ಒಳ್ಳೆಯ ಮಗ ಮಿಲಿಟ್ರಿ ಆಗಬೇಕಂತ ಉಂಟು, ಮಗಳು ಕಲೆಕ್ಟ್ ಆಗಬೇಕು. ಇದು ಏನೋ ಡಿ ಸಿ ಆಗಬೇಕು, IAS ಮಾಡಿಸ್ಬೇಕು. IAS ಮಾಡಬೇಕು. ಓದೋದ್ರಲ್ಲಿ ಇಬ್ರು ಹುಷಾರಿದ್ದಾಳೆ. ಮಗಳು ಹುಷಾರಿದ್ದಾಳೆ. ಮಗನಿಗೇನು ಅಷ್ಟು ಗೊತ್ತಿಲ್ಲ, ಆದ್ರೂ ಬರ್ತಾನೆ, ಹೇಳಿದ್ರೆಲ್ಲ ಕೇಳ್ತಾನೆ ಮಾತು. ಈಗ ಹೇಗೆ ನಿಮ್ಮ ಸಂಸಾರ ಹೇಗೆ ಸಾಗ್ತಾ ಇದೆ? ಎಷ್ಟು ನೀವು ದುಡಿತಾ ಇದ್ದೀರಿ ತಿಂಗಳಿಗೆ ಅಂದರೆ ನನಗೆ ತುಂಬ ಉಂಟು. ಬ್ಯಾಂಕ್ ಲೋನ್ ಒಂದು 6,000 ಕಟ್ಟಲಿಕ್ಕೆ ಉಂಟು, ಮತ್ತು ಸಂಘಕ್ಕೆ 6,000, ಮತ್ತು ಮಕ್ಕಳದ್ದು, ಮತ್ತು ಬೇರೆ ಕಾನ್ವೆಂಟ್ ಸಂಘ ನನಗೆ ಅವರು ತುಂಬ ಹೆಲ್ಪ್ ಮಾಡಿದರು, ನಮ್ಮ ಆಶ್ರಮದವರು. ಅದಕ್ಕೂ ಕಟ್ಟಲಿಕ್ಕೆ ಉಂಟು. ಯಾವ ಆಶ್ರಮ? ಅಲ್ಲಿ ಇದು ಬಾಲಯಸ್ ಅಂತ ಆ ಕಡೆಯಿಂದ ಉಂಟು, ಸೈಂತ ಪ್ರಶಾಂತ ನಿವಾಸ, ಅಲ್ಲಿ ಆಶ್ರಮ ಉಂಟು. ಅಲ್ಲಿ ನನಗೆ ಕೊಟ್ಟರು. ಮನೆ ಕೂಡ ಇರಲಿಲ್ಲ, ಮನೆ ಕಟ್ಟಲಿಕ್ಕೆ ಕೂಡ ನನಗೆ ಒಂದು 20,000 ರೂಪಾಯಿ ದಾನ ಮಾಡಿದರು. ಸಣ್ಣ ಮನೆ ಮಾಡಿ ಒಂದು ಸಣ್ಣ ಜಾಗ ತಗೊಂಡೆ, ಕೋಳಿ ಫಾರ್ಮ್ ಮಾಡುವ ಅಂತ. ಆಗ ನಮ್ಮ ಮನೆಯವರಿಗೆ ಸ್ವಲ್ಪ ಕಿರಿಕಿರಿ ಆಯಿತು, ದೊಡ್ಡ ಮನೆಯವರು. ಆಮೇಲೆ ನಮ್ಮನ್ನು ಹೊರಗೆ ಹಾಕಿದರು, ಬೇಡ ನೀವು ಹೋಗಿ ಇಲ್ಲಿಂದ ಅಂತ. ನಾವು ಹೋದೆವು, ಖಾಲಿ ಹೋದದ್ದು, ಕೈ ಮತ್ತು ಕಾಲೆಲ್ಲ ಇಟ್ಕೊಂಡು. ತುಂಬ ಅಲ್ಲಿವರು ಕೂಡ ರೂಮಲ್ಲಿ ಇವರು ಸ್ವಲ್ಪ ಡ್ರಿಂಕ್ಸ್
ಆಗ ತುಂಬ ಕಷ್ಟ ಅಲ್ವಾ. ಹಾಗೆ ಕಷ್ಟ ಅಂದ ಮತ್ತೆ ನಾನು ಇದಕ್ಕೆ ಹೋದೆ, ಗೇರು ಬೀಜ ಮಗು, ಸಣ್ಣ ಮಗು 40 ದಿವಸ ಮಗುವನ್ನು ಬಿಟ್ಟು ನಾನು ಹೋಗಿದ್ದೇನೆ ಕೆಲಸಕ್ಕೆ. ಆ ಮಗು ಪಾಪ ತೊಟ್ಲಲ್ಲಿತ್ತು, ಬೀಡಿ ಕಟ್ಟಿ ರಾತ್ರಿ ಹಗಲಂತೆ ನೋಡದೆ ಬೀಡಿ ಕಟ್ಟಿದ್ದೆ. ತುಂಬ ಕಷ್ಟಪಟ್ಟೆ, ಆದರೆ ಈಗ ಖುಷಿ. ಈಗ ಎಷ್ಟು ದುಡಿತಾ ಇದ್ದೀರಿ ಅಂತ ನಾನು ಕೇಳಿದೆ, ನೀವು ಆನ್ಸರ್ ಮಾಡಲಿಲ್ಲ. ಯಾಕೆ ಅಂತಂದರೆ ಬೀಡಿ ಕಟ್ತಾ ಇದ್ರಿ, ಆನಂತರ ಗೇರು ಬೀಜ ಫ್ಯಾಕ್ಟ್ರಿಗೆ ಹೋಗ್ತಿದ್ರಿ, 40 ದಿನದ ಮಗನನ್ನು ಬಿಟ್ಟು ಹೋದ್ರಿ ಕೆಲಸಕ್ಕೆ, ಅಷ್ಟೆಲ್ಲ ಕಷ್ಟಪಟ್ರಿ. ಆನಂತರ ಆಟೋ, ಯಾವುದು ಸುಲಭ? ಇದು ಸುಲಭ. ಹೇಗೆ? ಇದರಲ್ಲಿ ಇನ್ಕಮ್ ಬರ್ತದೆ, ಏನು ಟೆನ್ಷನ್ ಇಲ್ಲ. ಎಲ್ಲಾದ್ರೂ ಹೋಗ್ಬೇಕಾದ್ರೆ ಇದರಲ್ಲಿ ಹೋಗ್ಬೋದು, ಮಕ್ಕಳಿಗೆ ಹುಷಾರಿಲ್ಲದ್ರು ಇದರಲ್ಲಿ ಹೋಗ್ಬೋದು. ಇಲ್ಲಿ ಯಾರನ್ನಾದ್ರೂ ಕರೆಯುವಾಗ ಅವ್ರಿಗೆ ಸಿಟ್ಟು ಬರ್ತದೆ. ನಾನು ಎಷ್ಟು ರಾತ್ರಿ ಕರೆದ್ರು ನಾನು ಹೋಗ್ತೇನೆ. ಅವರು ಇಷ್ಟು ಗಂಟೆ ಬಾ ಅಂತ ಹೇಳಿದ್ರೆ ಹೋಗ್ತೇನೆ, ಎಷ್ಟು ರಾತ್ರಿ ಬಂದರು. ನಿಮಗೆ ರಾತ್ರಿ ಬಾಡಿಗೆ ಮಾಡಬೇಕು, ಎಲ್ಲೋ ಒಂದು ಕಡೆ ಬಿಡಬೇಕು, ಆಮೇಲೆ ರಾತ್ರಿ ವಾಪಸ್ ಬರಬೇಕು, ಭಯ ಹೆದರಿಕೆ ಅದೇನಿಲ್ಲ, ಚೂರಿಲ್ಲ. ಇಲ್ವಾ? ದೇವರಿದ್ದಾರೆ, ದೇವರನ್ನು ನಂಬಿದ್ದೀರಿ. ಯಾವುದು ನೀವು ನಂಬೋ ದೇವರು? ನಮ್ದು ಅಮ್ಮೆಂಬಳದ ಸೋಮನಾಥೇಶ್ವರ. ಅಮ್ಮೆಂಬಳ ಸೋಮನಾಥೇಶ್ವರ, ಅವರನ್ನು ನಂಬಿದ್ದೀರಿ? ಹೌದು, ಅವರೇ ನನಗೆ ದಾರಿ. ಈಗ ನೀವು ಈಗ ಗಾಡಿ ಓಡಿಸ್ತಾ ಇದ್ರಿ, ಗಂಡ ಏನ್ ಹೇಳ್ತಾರೆ? ಗಂಡ ಫಸ್ಟ್ ಖುಷಿ ಅವರಿಗೆ, ಕುಡಿಯದಿದ್ರೆ ಖುಷಿ, ಕೊಡಿದ್ರೆ ಬೈತಾರೆ. ಬೈತಾರೆ, ಅದು ಬೈಯುದು, ನೀನು ಹೋಗ್ತೀವಿ ಊರು ಮನೇಲಿ ಏನು ಕೆಲಸ ಮಾಡೋದಿಲ್ಲ ಅಂತ. ಹಾಗೆ ಮನೆ ಕೆಲಸ ಯಾರು ಮಾಡೋದು? ಈಗ ನಾನೇ ಹೋಗಿ ಸಂಜೆ ಹೋಗಿ ಒಂದು ಕುಕ್ಕರಲ್ಲಿ ಅನ್ನ ಮಾಡು, ಸಾಂಬಾರು ಮಾಡೋದು ಅಷ್ಟೇ, ಬೇರೆ ಏನು ವಿಶೇಷ ಮಾಡೋದಿಲ್ಲ. ಮಕ್ಕಳಿಗೆ ನೀವೀಗ ಬೆಳಿಗ್ಗಿಂದ ಏನೆಲ್ಲ ಮಾಡ್ತೀರಿ ಹೇಳಿ ನಂಗೆ ಸ್ವಲ್ಪ. ಬೆಳಗ್ಗೆ ಮಕ್ಕಳನ್ನ ಎಬ್ಬಿಸಿ ಸ್ನಾನ ಮಾಡಿಸುದು, ಆಮೇಲೆ ಚಹಾ ಮತ್ತು ಬಿಸ್ಕಿಟ್ ದೋಸೆ ಅಷ್ಟೇ, ಮತ್ತೆ ಶಾಲೆಗೆ ಹೋಗುದು, ಮತ್ತೆ ಮಧ್ಯಾಹ್ನ ಅನ್ನ ಮತ್ತು ಸಾಂಬಾರು ಅಷ್ಟೇ, ಬೇರೆ ಏನಿಲ್ಲ. ಮತ್ತೆ ಓದಿಸ್ತೇನೆ, ಸಂಜೆ ಹೋಗಿ ಬರೀ ಓದಂತ ಹತ್ತಿರ ಕೂತ್ಕೊಂಡು ಜೋರು ಮಾಡ್ತೇನೆ, ಮತ್ತೆ ಅಷ್ಟೇ. ನೀವು ಆಟೋ ಓಡಿಸೋದು ಎಷ್ಟರಿಂದ ಎಷ್ಟು ತನಕ? ಬೆಳಗ್ಗೆ 9 ಗಂಟೆಯಿಂದ ಮತ್ತೆ ಸಂಜೆ 4:15 ಗಂಟೆ ತನಕ ಇರ್ತೇನೆ, ಮತ್ತೆ ಕಾಲ್ ಬಂದರೆ ಹೋಗ್ತೇನೆ, ಅಷ್ಟೇ. 4:15 ಗಂಟೆ ತನಕ ಇರ್ತೇನೆ ಸಂಜೆ. ಈಗ ನಿಮಗೆ ನೀವು ಬೇರೆ ಮಹಿಳಾ ಸಂಘಟನೆಯಲ್ಲಿದ್ರಿ, ಅದರ ಸಂಘಗಳಲ್ಲಿದ್ರಿ, ಅಲ್ಲಿಂದೆಲ್ಲ ಸಾಲ ತಗೊಂಡಿದ್ರಿ, ಜ್ಞಾನ ವಿಕಾಸ ಅಂತ ಇದೆ ಎಲ್ಲದರಲ್ಲಿ ಇದ್ರಿ ಅಂತ ಹೇಳಿದ್ರಿ. ಅವರೆಲ್ಲ ಏನು ಹೇಳ್ತಾರೆ ಅಂತ? ಮಹಿಳೆಯರು ಖುಷಿ, ಎಲ್ಲರಿಗೂ ಖುಷಿ. ಏನಂತ ಹೇಳ್ತಾರೆ? ಒಳ್ಳೇದಾಯ್ತು, ನೀನು ಆಟೋ ಓಡಿಸಿಲ್ಲ, ಅಷ್ಟು ಧೈರ್ಯ ಉಂಟಲ್ಲ, ಸಾಕು, ನೀನು ಸ್ವಲ್ಪ ಊಟ ಮಾಡಬೇಕು, ತಿನ್ಬೇಕಂತ ಹೇಳ್ತಾರೆ. ನಾನು ಸಫರಲ್ವಾ, ಅದೇ ನನಗೆ ಊಟ ಅಂದರೆ ತುಂಬ ಉದಾಸೀನ. ಯಾಕೆ? ಏನು, ಅದು ಸಣ್ಣದಿರುವಾಗಲೇ ಏನಾದೊಂದು ಮಾಡಬೇಕಂತ ಆಸೆ ಇತ್ತು, ಅಮ್ಮ ಬಿಡ್ಲಿಲ್ಲ ಅಲ್ಲ, ಹಾಗೆ. ಈಗ ತಾಳಿ ಸರ ಮಾರಿದ್ರಿ, ಅದು ವಾಪಸ್ ತಗೊಂಡಿದ್ದೀರಾ? ಇಲ್ಲ, ಸಣ್ಣದೊಂದು ಮಾಡಿದ್ದೀನಿ ಇಷ್ಟು. ಸಣ್ಣದು ಮಾಡ್ಕೊಂಡಿದ್ದೀರಿ, ವಾಪಸ್ ತಗೊಂಡಿಲ್ಲ? ಇಲ್ಲ, ವಾಪಸ್ ತಗೊಳ್ತೀರಿ? ತಗೊಳ್ತೇನೆ, ಇದರಲ್ಲಿ ಇಂಪ್ರೂವ್ ಆಗಬೇಕು, ತಗೊಳ್ತೇನೆ. ಈಗ ಇಂಪ್ರೂವ್ ಇದ್ದೀರಿ? ಈಗಿದ್ದೇನೆ, ಈಗ ಖುಷಿ. ಗಾಡಿ ಈಗ ಕೇವಲ ಆಟೋ ಮಾತ್ರ ಓಡಿಸೋದು ಅಥವಾ ಬೇರೆ ಏನು ಓಡಿಸ್ತೀರಿ? ಕಾರ್ ಕಲ್ತಿದ್ದೇನೆ, ಕಾರು ಓಡಿಸ್ತೇನೆ, ಅಷ್ಟೇ, ಅಷ್ಟು ಸಾಕು. ಈಗ ಉಳಿದದ್ದು ಬಸ್ ಅದು ಸಣ್ಣದಿರುವಾಗ ಓಡಿಸ್ತಿದ್ರ ಸ್ವಲ್ಪ, ಅದು ನಮ್ಮ ಮಂಗಳೂರಲ್ಲಿ. ಈಗ ಮಹಿಳೆಯರು ನಿಮ್ಮಿಂದ ಕಲಿಯೋದು ತುಂಬಾ ಇದೆ, ನೀವು ತುಂಬಾ ಜನಕ್ಕೆ ಸ್ಫೂರ್ತಿಯಾಗಿದ್ದೀರಿ. ಕಷ್ಟ ಅಂತ ಬಂದಾಗ ಮಹಿಳೆಯರು ಅಂತಲ್ಲ, ಎಲ್ಲರೂ ಏನು ಮಾಡ್ಬೇಕು ಹೇಳಿ? ಅವರು ಏನು ಮಾಡಬೇಕು, ಕಷ್ಟ ಅಂತ ಹೇಳುವಾಗ ನಮಗೆ ಸಹಾಯ ಮಾಡಬೇಕು. ನಮಗೆ ಇವರು ತುಂಬ ಸಹಾಯ ಮಾಡ್ತಾರೆ, ಎಲ್ಲೋದ್ರೆ ಇವರು ನಮ್ಮನ್ನೇ ಕರೆಯೋದು. ಯಾವತ್ತು ಶಾರದಕ್ಕ ನಾನು ಫಸ್ಟಿಗೆ ಬರುವಾಗ ಸ್ವಲ್ಪ ಬೈತಾ ಇದ್ರು, ಸ್ವಲ್ಪ ಈ ಕಡೆ ಬಾ, ಸರಿ ಇಲ್ಲ ನೀನು ಹಾಗೆ ಈಗ ಅಂತ. ಈಗ ಖುಷಿ, ಈಗ ಅವರು ಎಲ್ಲಿಂದಲೂ ಬಾಡಿಗೆ ಎಲ್ಲ ಎಲ್ಲಿಗೆ ಹೋಗ್ಬೇಕಾದ್ರೂ ಕರೀತಾರೆ. ಲಾಕ್ಡೌನಲ್ಲಿ ಕಾಸರಗೋಡಿಗೆ ಹೋಗಿದ್ದೇನೆ, ದಾಟಿ ಹೋಗಿದ್ದೇನೆ ನಮ್ಮದು ಗಡಿ, ಆಗ ಕೂಡ ಪೊಲೀಸ್ ಏನು ಮಾಡಲಿಲ್ಲ, ನನ್ನ ಗಾಡಿಯನ್ನೇ ನೋಡಿದ್ರು ಅಷ್ಟೇ, ಅದೊಂದು ಖುಷಿ. ಮತ್ತೆ ಉಡುಪಿಗೆ ಹೋಗಿದ್ದೇನೆ ಲಾಕ್ಡೌನ್, ಅಲ್ಲಿ ಕೂಡ ಗಾಡಿಯನ್ನೇ ನೋಡಿದ್ರು, ಏನು ಮಾಡಲಿಲ್ಲ. ಕಾರ್ಕಳ, ಉಡುಪಿ ಎಲ್ಲ ಹೋಗಿದ್ದೀನಿ. ಈಗ ನೀವು ಗಾಡಿ ಓಡಿಸ್ಬೇಕಾದ್ರೆ ಒಂದಷ್ಟು ಜನ ನಿಮ್ಮ ವಿಡಿಯೋ ಮಾಡ್ತಾರೆ, ಒಂದಷ್ಟು ಜನ ನಿಮ್ಮನ್ನು ಮಾತಾಡಿಸ್ತಾರೆ. ಯಾವ ರೀತಿ ಮಾತಾಡಿಸ್ತಾರೆ? ಲೇಡೀಸ್ ಅಂತ ಹೇಳ್ತಾರೆ, ಆಮೇಲೆ ಯಾವ ಊರು ಅಂತ ಕೇಳ್ತಾರೆ, ಆಲ್ ದ ಬೆಸ್ಟ್ ಅಂತ ಹೇಳ್ತಾರೆ. ಆಮೇಲೆ ಹೌದಾ, ಏನು ಯಾಕೆ ಓಡಿಸುವುದು, ಗಂಡಿಲ್ವ ಅಂತ ಕೇಳ್ತಾರೆ, ಇದ್ದಾರೆ ಅಂತ ಹೇಳ್ತೇನೆ. ಮತ್ತೆ ಅವರು ಯಾಕೆ ಓಡಿಸುವುದಿಲ್ಲ ಅಂತ ಕೇಳುವಾಗ ಅವರಿಗೆ ಬರುವುದಿಲ್ಲ ಅಂತ ಹೇಳ್ತೇನೆ, ಅಷ್ಟೇ. ಮಕ್ಕಳಿಗೆ ಇಷ್ಟ, ಮಗಳು ಕಲ್ತಿದ್ದಾಳೆ, ಮತ್ತೆ ಅವನಿಗೆ ಇಷ್ಟನೇ, ಅವನಿಗೆ ಕಾಲೇ ಹಾಕೋದಿಲ್ಲ ಅಲ್ಲ, ಅಷ್ಟೇ. ಮಗಳು ಕಲ್ತಿದ್ದಾಳೆ, ಸ್ವಲ್ಪ ಓಡಿಸ್ತಾಳೆ ಅಷ್ಟೇ. ನೀವು ಮಕ್ಕಳನ್ನ ಶಾಲೆಗೆ ನೀವೇ ಬಿಡುದಾ? ಹೌದು, ಈಗ 4ವರೆಗೂ ಮಕ್ಕಳಿಗೆ ಖುಷಿ. ಶಾಲೆ ಟ್ರಿಪ್ ಎಲ್ಲ ಮಾಡ್ತೇನಲ್ವಾ,
ಶಾಲೆ ಟ್ರಿಪ್ ಹಾ ಮಾಡಿ ಶಾಲೆ ಮಾಡ್ತೀನಿ ಈಗ ಬೆಳಿಗ್ಗೆ ಒಂದು ಹಾ, ಸಂಜೆ ಒಂದು. ಸಂಜೆ ಒಂದು ಬೆಳಗ್ಗೆ ಒಂದು ಒಂದೊಂದು ಸರ್ತಿ ಬರ್ತದೆ ಅಣ್ಣ, ಒಂದೊಂದು ಸರ್ತಿ ಇಲ್ಲ, ಪರವಾಗಿಲ್ಲ, ಮಕ್ಕಳಲ್ವಾ ಕಲಿಬೇಕು. ನೆಲ್ಯಾಡಿಯ ಜನತೆ ಸಪೋರ್ಟಿವ್ ಆಗಿದ್ದಾರಾ ನಿಮಗೆ? ಹಾ ಎಲ್ಲರಿದ್ದಾರೆ, ಎಲ್ಲರಿಗೂ ಖುಷಿ. ಆಟೋ ಮಹಿಳೆ ಅಂತೇಳಿ ಏನು? ಆಟೋ ಮಹಿಳೆ ಅಂತೇಳಿ ಎಲ್ಲರಿಗೂ ಖುಷಿ. ಮೊನ್ನೆ ಕುಡಿತು ಸನ್ಮಾನ, ಮತ್ತೆ ಯಾವುದು ನಮ್ಮ ಕುಂದರ್ ಅವರು ಸನ್ಮಾನ ಮಾಡಿದ್ದಾರೆ. ಹೌದಾ? ಹ್ಮ್ ಈಗ ನಿಮಗೆ ಸನ್ಮಾನ ಆಗ್ತಾ ಇದೆ ಮಹಿಳೆ ಅಂತ ಹೇಳಿ. ಮೂರು ಆಯ್ತು, 3 ಸನ್ಮಾನ ಆಯ್ತು. ಈ ಸನ್ಮಾನ ಎಲ್ಲ ಆದಾಗ ಏನ್ ಅನ್ಸ್ತದೆ ಅಂತ? ಖುಷಿ ಆಗ್ತದೆ, ಒಂಥರ ಆಗ್ತದೆ, ಬೇಜಾರಾಗ್ತದೆ. ನಾನು ಯಾಕೆ ಬಂದದ್ದು, ನಾನು ಬರಲೇಬಾರ್ದು ಅಂತ ಯೋಚನೆ ಆಗ್ತದೆ ಒಮ್ಮೆ. ಯಾಕೆ? ಅಲ್ಲ ಒಂಥರ ಆಗ್ತದೆ ಎಲ್ಲರೂ ನೋಡುವಾಗ. ನೀವು ಸಾಧನೆ ಮಾಡಿದ್ದೀರಿ ಅಂತ ಸನ್ಮಾನ ಮಾಡೋದಲ್ವಾ, ಅದಕ್ಕೆ ಬೇಜಾರು ಹೆಂಗೆ? ನಾವು ಸ್ವಲ್ಪ ಸ್ವಲ್ಪ ಬೇಜಾರಾಗಿದೆ ಅಷ್ಟೆ, ಯಾಕೆ ಅಂತ. ನಿಮ್ಮ ಸಾಧನೆ ಬಗ್ಗೆ ಖುಷಿ ಇದೆ ಹಾಗಾದ್ರೆ? ಎಲ್ಲರೂ ಖುಷಿ, ನಿಮಗೂ ಖುಷಿ? ನನಗೂ ಖುಷಿ. ಅಯ್ಯೋ ನಾನು ಇದನ್ನು ಬಿಟ್ಟು ಇನ್ನು ಯಾವ ಗಾಡಿಗೆ ಹೋಗುದಿಲ್ಲ. ಇನ್ನು ಆಟೋ ಓಡಿಸ್ತಾರೆ. ಆಟೋ ಆಟೋ ಮಹಿಳೆ ಅಂತ ಹೇಳಿ ಬಿರುದು ಬರ್ತಾ ಇದೆ, ಅದು ಹಾಗೆ ಮುಂದುವರಿಲಿ. ಒಳ್ಳೆ, ಥ್ಯಾಂಕ್ ಯು. ಇದು ಇವರ ಮಾತು. ಬಹಳ ಅದ್ಭುತವಾಗಿ ಮಾತನಾಡಿದ್ರು, ಬಹಳ ಮುಗ್ಧತೆಯಿಂದ ಮಾತನಾಡಿದ್ರು. ಪ್ರತಿಯೊಂದು ಮಾತಿನಲ್ಲೂ ಅವ್ರ ಹತ್ರ ಒಂದು ಮುಗ್ಧತೆ ಇತ್ತು, ಜೊತೆಗೆ ಅವ್ರ ಹತ್ರ ಒಂದು ಆತ್ಮೀಯತೆಯಿಂದ ಎಲ್ಲವನ್ನೂ ಕೂಡ ಮಾತನಾಡಿದ್ರು. ಅವರ ಈ ಸಾಧನೆಗೆ, ಅವರ ಈ ಆಟೋ ಓಡಿಸುವಂತಹ ಈ ಒಂದು ಅವರ ದೃಢ ವಿಶ್ವಾಸಕ್ಕೆ ನಾವು ಮತ್ತಷ್ಟು ಅವರಿಗೆ ಹುರುಪನ್ನು ನೀಡಬೇಕು, ಮತ್ತಷ್ಟು ಅವರಿಗೆ ಸೈ ಅಂತ ಹೇಳಬೇಕು, ಮತ್ತಷ್ಟು ಅವರಿಗೆ ಬಾಡಿಗೆಯನ್ನು ನೀಡಬೇಕು. ಕಾರಣ ಏನು ಅಂತಂದರೆ, ಇಂತಹ ಹೋರಾಟ ಮಾಡುವಂಥ ಮಹಿಳೆಯರು ಮತ್ತಷ್ಟು ಮುಂದೆ ಬರಬೇಕು ಅನ್ನುವಂಥದ್ದು ನಮ್ಮ ಆಶಯ ಕೂಡ. ಆಟೋ ಮಹಿಳೆಯ ಸಾಧನೆ ಹೀಗೆ ಮುಂದುವರಿಯಲಿ ಅಂತ ಹೇಳ್ತಾ, ಇವರನ್ನ ಬಾಡಿಗೆಗೆ ಕರೆಯುವಂತಹ ವ್ಯಕ್ತಿಗಳು ಏನು ಹೇಳ್ತಾರೆ? ಪ್ರೇಮಕ್ಕನ ಬಗ್ಗೆ ಮಾತನಾಡೋದಕ್ಕೆ ಅವರನ್ನ ಬಾಡಿಗೆಗೆ ಕರೆಸಿಕೊಂಡಂತವರಿದ್ದಾರೆ. ಮೇಡಮ್ ನಮಸ್ತೆ, ನಿಮ್ಮ ಹೆಸರೇನು? ಶಿಲ್ಪ ಅಂತ. ಓಕೆ, ಪ್ರೇಮಕ್ಕನ ಬಗ್ಗೆ ಏನು ಅನ್ಸುತ್ತೆ? ಪ್ರೇಮಕ ಅದೇ ನಮ್ಮ ಇಡೀ ನೆಲ್ಯಾಡಿಯಲ್ಲಿ ಇವರು ನಮಗೆ ಒಬ್ಬರೇ ಇದು ಫಿಮೇಲ್ ಆಗಿ ಆಟೋ ಓಡಿಸೋರು ಇರೋದು. ಮತ್ತು ನಾವು ಮಂಗಳೂರಲ್ಲಿ ಇರೋರು ಆ್ಯಕ್ಚುಲಿ, ನಾನು ಗಂಡ ಮಗು, ಮತ್ತು ಇದು ನಂದು ಅಮ್ಮನ ಮನೆ. ಸೊ ಇಲ್ಲಿ ಯಾವತ್ತು ಕರೀಲಿಕ್ಕೆ ಏನು ಇದು ಅರ್ಜೆಂಟ್ ಇದ್ದರೆ ಸಹ ಇವರ ಆಟೋವೇ ಕರೆಯೋದು. ಮತ್ತು ಮಂಗಳೂರಲ್ಲಿ ಸಹ ನಾವು ನಮಗೆ ಏನಾದರೂ ಅವಶ್ಯಕತೆ ಇದ್ದರೆ ಮಂಗಳೂರಿಂದ ಇಲ್ಲಿಗೆ ಬರಲಿಕ್ಕೆಲ್ಲ ಇದ್ದರೆ ಇವರಿಗೆ ಕರಿತೇವೆ ನಾವು. ಮಂಗಳೂರಿಗೆ ಬಂದು ನಿಮ್ಮನ್ನು ಕರ್ಕೊಂಡ್ಬರ್ತಾರೆ? ನಮ್ಮನ್ನು ಕರ್ಕೊಂಡ್ಬರ್ತಾರೆ. ನಂದು ಹಸ್ಬೆಂಡ್ ಮನೆ ಇಚಲಂಪಾಡಿ, ಅವರಿಗೆ ಸಹ ಹಾಗೆ, ಅವರು ಸಹ ಏನಾದರೂ ಎಮರ್ಜೆನ್ಸಿ ಇದ್ದರೆ ಇವರನ್ನು ಕರೆಸೋದು ಮಂಗಳೂರಿಗೆ ಬರಲಿಕ್ಕೆ. ಅಂದರೆ ನಮಗೆ ಒಂಥರ ಸೇಫ್ಟಿ, ನಾವು ಹುಡುಗಿರೆ ಬರುವಾಗ, ಅಂದರೆ ಇವರು ಫಿಮೇಲ್ ಅಲ್ಲ, ಸೊ ನಮಗೆ ಒಂದು ಸೇಫ್ಟಿ ಬರಲಿಕ್ಕೆ ಸಹ, ಅದಕ್ಕೆ ಇವರಿಗೆ ಕರಿತೇವೆ. ಮತ್ತು ಇಲ್ಲಿ ಮನೆಯಲ್ಲಿ ಅಂದರೆ ನಾನಿಲ್ಲಿ ಇರುವುದಿಲ್ಲ ಹೆಚ್ಚಾಗಿ ನನಗೆ ಹೇಳಲಿಕ್ಕೆ, ಬಟ್ ಸ್ಟಿಲ್ ನನಗೆ ಗೊತ್ತುಂಟು, ಅದೇ ಏನೇ ಎಮರ್ಜೆನ್ಸಿ ಇದ್ದರೂ ಸಹ ಇವರಿಗೆ ಕರೆಯೋದು. ಈಗ ಅಷ್ಟೇ ನಮಗೆ ಈಗ ಅದೇ ದನ ಎಲ್ಲ ಇದೆ ಅಲ್ಲ, ಸೊ ಇಂಡಿ ಎಲ್ಲ ಬೇಕಿತ್ತು, ಅದಕ್ಕೆ ಕರೆಯೋದು ಇವರಿಗೆ ಕರೆಯೋದು. ಹಾಗೆ ಅವ್ರು ತಂದು ಕೊಡ್ತಾರೆ. ಅದೇ ಯಾವತ್ತೂ ಕರೆದ್ರೂ ಸಹ ರೆಡಿ ಇರ್ತಾರೆ ಜನ, ಹಾಗೆ ಒಂದು ನಮಗೆ ಇದುಂಟು, ಇಮಿಡಿಯೇಟ್ಲಿ ಬರ್ತಾರೆ. ಹಾಗೆ ಈಗ ಒಬ್ಬರು ಮಹಿಳೆ ಆಟೋ ಓಡಿಸ್ತಾರೆ ಅಂತಂದಾಗ ಎಲ್ಲರಿಗೂ ಖುಷಿ ಆಗುತ್ತೆ, ಒಂದು ವಿಶೇಷ ಅಂತ ಅನ್ಸುತ್ತೆ ನೆಲ್ಯಾಡಿಯಲ್ಲಿ. ಜೊತೆಗೆ ರಾತ್ರಿ ಎಲ್ಲ ಬಾಡಿಗೆಗೆ ಹೋಗ್ತಾರಂತೆ ಅವರು, ಏನು ಹೇಳ್ತೀರಿ? ಹೌದು, ಅದೇ ಒಂದು ಮಹಿಳೆಯರಿಗೆ ಒಂದು ಪ್ರೋತ್ಸಾಹನ, ಮೋಟಿವೇಶನ್ ಅಲ್ವಾ. ಎಷ್ಟೋ ಮಂದಿಗೆ ಕೆಲಸ ಇಲ್ಲ ಅದೆಲ್ಲ ಇರ್ತಾರೆ, ಅವರಿಗೆಲ್ಲ ಒಂಥರ ಮೋಟಿವೇಶನ್ ಇವರು ಈ ಥರ ಆಟೋ ಎಲ್ಲ ಓಡಿಸಿದ್ರಿಂದ ಒಂದು ಸಾಧನೆ ಅಲ್ಲ. ಮತ್ತು ಹುಡುಗಿಯರಾಗಿ ಅದೇ ಹುಡುಗಿಯರಿಗೆ ಒಂದು ಒಬ್ಬರೇ ಎಲ್ಲ ನೈಟ್ ಎಮರ್ಜೆನ್ಸಿ ಎಲ್ಲ ಹೋಗಲಿಕ್ಕೆ ಹಾಗೆಲ್ಲ ಇದ್ದರೆ ಒಂದು ಸೇಫ್ಟಿ ಇವರನ್ನು ಆಗಿ ಮಹಿಳೆಯಾಗಿ. ಹೌದು, ಥ್ಯಾಂಕ್ ಯು. ಇದು ಇವರ ಮಾತು. ನೋಡಿ, ಪ್ರೇಮಕ್ಕನ ಬಗ್ಗೆ ಯಾವ ರೀತಿಯಂಥ ಉತ್ತಮವಾದಂಥ ಮಾತುಗಳು. ಮಂಗಳೂರು, ಧರ್ಮಸ್ಥಳ ಅಥವಾ ಮಂಜೇಶ್ವರ, ಉಡುಪಿ, ಕಾರ್ಕಳ ಲೆಕ್ಕ ಇಲ್ಲ, ದೂರ ಯಾವುದಾದರೇನು ಕ್ರಮಿಸ್ತಾ ಇರ್ತೀನಿ ಅನ್ನುವಂಥದ್ದನ್ನು ಆಟೋ ಮಹಿಳೆ ಬಹಳ ಗಟ್ಟಿಯಾಗಿ ಹೇಳಿದ್ದಾರೆ. ಹೀಗೆ ಕ್ರಮಿಸ್ತಾ ಇರಿ, ನಿಮ್ಮ ಈ ಪ್ರತಿಯೊಂದು ಪ್ರಯಾಣದಲ್ಲೂ ಕೂಡ ಸುಖ, ಸಂತೋಷ, ನೆಮ್ಮದಿ ನಿಮಗೆ ಸಿಗಲಿ ಅನ್ನುವಂಥ ಆಶಯ ಸುದ್ದಿಯದ್ದು. ಗೌತಮ್ ಶೆಟ್ಟಿ ಜೊತೆಗೆ ದಾಮೋದರ್ ದೊಂಡೊಲೆ, ಸುದ್ದಿ ನ್ಯೂಸ್, ನೆಲ್ಯಾಡಿ.